ಎಡೆಬಿಡದೆ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಮಂಗಳೂರು ಕ್ಷೇತ್ರದ ಉಳ್ಳಾಲ, ತಲಪಾಡಿ, ಕೀನ್ಯಾ ಪರಿಸರದಲ್ಲೂ ಅಪಾರ ಹಾನಿ ಉಂಟಾಗಿದ್ದು, ಮಂಗಳೂರು ಕ್ಷೇತ್ರ ಶಾಸಕ ಯುಟಿ ಖಾದರ್ ಹಾಗೂ ಇತರೆ ಕಂದಾಯ ಅಧಿಕಾರಿಗಳು ಹಾನಿಗೆ ಒಳಗಾದ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೆರೆ ಪೀಡಿತ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಕಲ್ಲಾಪು, ಪಟ್ಲ, ಕೋಟೆಕಾರು, ವಿಷ್ಣುಮೂರ್ತಿ ದೇವಸ್ಥಾನ, ನೆಲ್ಲಿಸ್ಥಳ ದೇವಸ್ಥಾನ ಪರಿಸರದಲ್ಲಿ ಶಾಸಕ ಯುಟಿ ಖಾದರ್ ತೆರಳಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಖಾದರ್, ಜಲಾವೃತವಾಗಿರುವ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಏನು ಸಮಸ್ಯೆ ಆಗಿದೆ ಎನ್ನುವುದನ್ನು ನೋಡ್ತೇವೆ. ಬಹಳಷ್ಟು ಕಡೆ ಗುಡ್ಡ ಜರಿತ ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಸಹಕಾರವನ್ನು ಮಾಡಲು ಯತ್ನಿಸಲಾಗುವುದು ಎಂದು ನೋಡ್ತೇವೆ. ಪಟ್ಲ ಮತ್ತು ಕಲ್ಲಾಪು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವುದರಿಂದ ಅಡ್ಡವಾಗಿ ಹರಿದು ಹೋಗುವ ಮೋರಿಯನ್ನು ಸಮರ್ಪಕವಾಗಿ ನೀರು ಹರಿದು ಹೋಗಲು ಕ್ಲೀನ್ ಮಾಡದಿರುವ ಕಾರಣ ಸಮಸ್ಯೆ ಉಂಟಾಗಿದೆ. ಮುಂದಿನ ವರ್ಷ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಾವು ನೋಡ್ತೇವೆ ಎಂದರು. ವಿಪರೀತವಾದ ಮಳೆ ಮತ್ತು ಪಕ್ಕದ ವಿಕೋಪದಿಂದಾಗಿ ಬಹಳಷ್ಟು ಗುಡ್ಡಜರಿತ ಮತ್ತು ನೇರ ಬಂದಂಥ ಪ್ರದೇಶ. ಬಹುಶಃ ಇವತ್ತು ಬೆಳಗ್ಗೆಯಿಂದ ಬೇರೆ ಬೇರೆ ಪ್ರದೇಶಕ್ಕೆ ಇವತ್ತು ಭೇಟಿ ಕೊಟ್ಟು ಅಲ್ಲಿ ಯಾಕೆ ಈ ರೀತಿ ಇವತ್ತು ಆಗ್ತದೆ ಮತ್ತು ಅದನ್ನು ಯಾವ ರೀತಿ ನಾವು ಜನರಿಗೆ ಸಹಕಾರ ಮಾಡಬೇಕು, ಮುಂದಿನ ವರ್ಷ ಈ ರೀತಿ ಆಗದ ರೀತಿಯಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಇವತ್ತು ನೋಡಿಕೊಂಡು ಬಂದಿದ್ದೇವೆ. ಇದೀಗ ಇದು ಕಲ್ಲಾಪುನ ಈ ಒಂದು ಹೈವೇ ಪ್ರದೇಶದಲ್ಲಿ ಬಹಳಷ್ಟು ಇವತ್ತು ಕಲ್ಲಾಪು, ಪಟ್ಲ ಮತ್ತು ಕಲ್ಲಾಪು ಈ ಪ್ರದೇಶ ಇವತ್ತು ಹೈವೇ ಪಕ್ಕದಲ್ಲಿದೆ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ. ಬಹುತೇಕ ಇಲ್ಲಿ ನೀರು ನಿಲ್ಲಲಿಕ್ಕೆ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿದಂತೆ ಸ್ಥಳೀಯರ ಒಂದು ಭಾವನೆ ಮತ್ತು ಸಲಹೆ ಅಂತ ಹೇಳಿದರೆ, ನ್ಯಾಷನಲ್ ಹೈವೇ ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲಿಂದ ಬಹುಶಃ ಅಡ್ಡವಾಗಿ ಆ ನೀರು ಯಾವುದು ಹೋಗಿತ್ತು ಆ ಮೋರಿಯಲ್ಲಿ, ಅಲ್ಲಿ ಸಮರ್ಪಕವಾದ ಆ ಮೋರಿ ನಿರ್ಮಾಣ ಮಾಡಿದ ಕಾರಣ ಮತ್ತು ಬಹಳಷ್ಟು ವರ್ಷಗಳಿಂದ ಆ ಮೋರಿಯನ್ನು ಕ್ಲೀನ್ ಮಾಡಿದ ಕಾರಣ ಅದು ಇವತ್ತು ಬ್ಲಾಕ್ ಆಗಿ ಈ ನೀರು ಇವತ್ತು ನೆರೆ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಪ್ರಕೃತಿ ವಿಕೋಪ ನೆರೆ ಬಂದು ನಮ್ಮನ್ನು ಯಾರು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಬಂದಂಥ ಸಂದರ್ಭದಲ್ಲಿ ಅದರ ಹಾನಿ ಆದಷ್ಟು ಕಡಿಮೆ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ನಾವು ಮಾಡಬೇಕು. ಅದು ಸರ್ಕಾರದ ಕೆಲಸ.